ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ತಾಲೂಕು ಘಟಕದ ವತಿಯಿಂದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರಿಗೆ ಶಾಸಕರ ಕಚೇರಿ ಮುಂಭಾಗದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನವಾದ ವೇತನ ಮತ್ತು ಭತ್ಯೆಯನ್ನು ನೀಡುವುದು, ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಹುದ್ದೆ ಭರ್ತಿ ಮಾಡುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವವನ್ನು ಪಾಲಿಸುವುದು, ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನಹರಿಸುವ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲು ಪ್ರತಿ ಶಾಸಕರಿಗೂ ಆಯಾ ತಾಲೂಕುಗಳಲ್ಲಿ ಮನವಿಯನ್ನ ಸಲ್ಲಿಸಲಾಗುತ್ತಿದ್ದು, ಅದರಂತೆ ಬಂಟ್ವಾಳ ಶಾಸಕರಿಗೂ ಮನವಿಯನ್ನ ಸಲ್ಲಿಸಲಾಯಿತು. ಮೊದಲಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ಸಿಗಬೇಕು ಎನ್ನುವಂಥದ್ದು ನಮ್ಮ ಬಹಳ ದೊಡ್ಡ ಬೇಡಿಕೆ. 1966ರಲ್ಲಿ ವೇತನ ಸಮಿತಿಯಾಗಿ ಇವತ್ತಿಗೆ 2022ಕ್ಕೆ 11 ವೇತನ ಆಯೋಗ ರಚನೆ ಆಗಬೇಕಿತ್ತು. ಆದರೆ ದುರದೃಷ್ಟವಶಾತ್ 6 ವೇತನ ಆಯೋಗ ರಚನೆ ಆಗಿದೆ. 7ನೇ ವೇತನ ಆಯೋಗ ಕೂಡ ಆಗಲಿಲ್ಲ. ಅದರ ಮಧ್ಯದಲ್ಲಿ ಒಂದೆರಡು ಉಪ ಸಮಿತಿಗಳನ್ನು ರಚನೆ ಮಾಡಿಕೊಂಡು, ಸಚಿವ ಸಂಪುಟದ ಉಪ ಸಮಿತಿ ರಚನೆ ಮಾಡಿಕೊಂಡು ನಮಗೆ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಬಹಳ ದೊಡ್ಡ ವ್ಯತ್ಯಾಸ, ಜಗಜಾಂತರವಾದ ವ್ಯತ್ಯಾಸ ಇದೆ. ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಎನ್ನುವಂಥದ್ದನ್ನು ನಮ್ಮ ಬೇಡಿಕೆ. ಇವತ್ತು ಇಡೀ ದೇಶಕ್ಕೆ ಹೋಲಿಕೆ ಮಾಡಿದರೆ 26 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ಸಿಗ್ತಾ ಉಂಟು. ಕರ್ನಾಟಕದಲ್ಲಿ ಸೇರಿಕೊಂಡು 4-5 ರಾಜ್ಯಗಳು ಮಾತ್ರ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ಇವತ್ತು ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯಕ್ರಮ ನಮ್ಮ ಸಂಘ ಈ ಸಂದರ್ಭದಲ್ಲಿ ಹಾಕಿಕೊಂಡಿದೆ. ಈ ಸಂದರ್ಭ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಉಮಾನಾಥ್ ರಾಯ್ ಮೇರಾಪು, ಉಪಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ತುಂಬೆ, ಖಚಾಂಚಿ ಬಸಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಉಪಾಧ್ಯಕ್ಷ ನವೀನ್ ಪಿಎಸ್, ತಾಲೂಕು ಅಧ್ಯಕ್ಷ ಜಯರಾಮ್, ಕಂದಾಯ ಇಲಾಖೆಯ ನೌಕರರ ಸಂಘದ ಸೀತಾರಾಮ್ ಪೂಜಾರಿ, ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್, ಆರೋಗ್ಯ, ಶಿಕ್ಷಣ, ತಾಲೂಕು ಪಂಚಾಯತ್ ಸಹಿತ ವಿವಿಧ ಇಲಾಖೆಗಳ ಪ್ರಮುಖರಾದ ಯಮುನಪ್ಪ, ಇಂದುಶೇಖರ್, ಯತೀಶ್, ಪುಟ್ಟರಂಗನಾಥ್, ಕೃಷ್ಣಮೂರ್ತಿ, ರತ್ನಾವತಿ, ಮಹೇಂದ್ರ, ಸತ್ಯನಾರಾಯಣ್, ವೀಣಾ ಭಾಸ್ಕರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ವಿಶೇಷವಾಗಿ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್. ಇದನ್ನು ನಮ್ಮ ಮುಖೇನ ಮುಖ್ಯಮಂತ್ರಿಗೆ ತಿಳಿಸುವಂಥ ಕೆಲಸ, ಖಂಡಿತವಾಗ್ಲೂ ಇದನ್ನು ಮುಖ್ಯಮಂತ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನಮಗೆ ಸಂದರ್ಭ ಸಿಕ್ಕದಾದಾಗ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಶಾಸಕರು, ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಇದನ್ನು ಪ್ರಮುಖ ಬೇಡಿಕೆಗಳಲ್ಲಿ ಕೆಲವೊಂದು ಬೇಡಿಕೆಗಳು ಬಹಳಷ್ಟು ಜೆನ್ಯೂನ್ ಬೇಡಿಕೆಗಳಂತ ಕಾಣ್ತಾ ಇದೆ. ಸುಮಾರು 26 ರಾಜ್ಯಗಳಲ್ಲಿ ಆದಾಗ ಕರ್ನಾಟಕವನ್ನು ಸೇರಿಸಬೇಕು ಅಂತ ಅದೊಂದು ಬೇಡಿಕೆ ಜಮೀನಿದೆ. ಖಂಡಿತವಾಗ್ಲೂ ಅದನ್ನು ಪ್ರಮುಖವಾಗಿ ತಗೊಂಡು ಮತ್ತು ಉಳಿದ ಬೇಡಿಕೆಗಳನ್ನು ಕೂಡ ಅದನ್ನು ಆದಷ್ಟು ಶೀಘ್ರ, ಯಾಕೆಂದರೆ ರಾಜ್ಯ ಸರ್ಕಾರದಲ್ಲಿ ಅದರೇ ಆದ ಕೆಲವೊಂದು ನಿಯಮಾವಳಿ ಅಂದರೆ ಅದನ್ನು ಸಂದರ್ಭಕ್ಕನುಸಾರವಾಗಿ ತಾವು ಹೇಳಿದ ಹಾಗೆಯೇ ಸನ್ಮಾನ್ಯ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರು ಇವತ್ತಿನ ನಾಯಕರೇ, ಅವರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ. ಅದರಿಂದ ಖಂಡಿತವಾಗಲೂ ಅವರ ಮುಖಾಂತರ ಕೂಡ ಅವರು ಇರ್ತಾರೆ, ಅವರ ಮುಖಾಂತರ ಕೂಡ ಇದನ್ನು ಕೊಡುವಂಥ ಕೆಲಸಗಳನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭ ಎಲ್ಲರಿಗೂ ಭರವಸೆ ಕೊಡ್ತೇವೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.